ಶಾಸಕ ಯುಟಿ ಖಾದರ್ ಪ್ರಯಾಣಿಸುತ್ತಿದ್ದ ಕಾರನ್ನ ಅಪರಿಚಿತ ಬೈಕ್ವೊಂದು ಹಿಂಬಾಲಿಸಿದ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ದೇರಳಕಟ್ಟೆಯಲ್ಲಿ ನಡೆದ ಕಾರ್ಯಕ್ರಮವೊಂದನ್ನು ಮುಗಿಸಿ ನಿನ್ನೆ ರಾತ್ರಿ 7:45ರ ಸುಮಾರಿಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿದ್ದರು. ಈ ನಡುವೆ ದೇರಳಕಟ್ಟೆಯಿಂದ ಬೈಕ್ವೊಂದರಲ್ಲಿ ಬಂದ ಇಬ್ಬರು ಅಪರಿಚಿತರು ಶಾಸಕರ ಕಾರನ್ನ ಅನುಮಾನಾಸ್ಪದವಾಗಿ ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ನಂತೂರು ತಲುಪುವ ವೇಳೆ ಶಾಸಕರ ಎಸ್ಕಾರ್ಟ್ ವಾಹನವು ಬೈಕ್ ಸವಾರರನ್ನ ತಡೆದಿದೆ. ಈ ವೇಳೆ ಬೈಕ್ ಸವಾರರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಬೈಕ್ ನಂಬರ್ ಅನ್ನು ನೋಟ್ ಮಾಡಿಕೊಳ್ಳಲಾಗಿದೆ. ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದ್ದು, ಅಪರಿಚಿತ ದುಷ್ಕರ್ಮಿಗಳು ಶಾಸಕ ಯುಟಿ ಖಾದರ್ ಅವರನ್ನ ಹತ್ಯೆಗೆ ಯತ್ನಿಸಿದ್ದಾರಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೋಳೂರು ನಿವಾಸಿ ಅನೀಶ್ ಪೂಜಾರಿ ಎಂಬಾತರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಈತ ಖಾದರ್ ಅವರ ಕಾರನ್ನ ಫಾಲೋ ಮಾಡಿದವನು ಎಂದು ತಿಳಿದು ಬಂದಿದೆ. ನನ್ನ ಕಾನ್ಫಿಡೆನ್ಸ್ ನಮ್ಮ ಪ್ರೋಗ್ರಾಮ್ ಏರ್ಪೋರ್ಟ್ ಇಲ್ಲ ಅಂತ ಹೇಳಿ ನಾವು ಮಾರ್ಚ್ ಬರ್ತಾ ಇದ್ದೇವೆ. ನಮಗೆ ಅಸ್ಕಾಟ್ ಇದೆಯಲ್ಲ, ನಮ್ಮ ತನ್ವೀರ್ ಸೇಟ್ಗೆ ಹಲ್ಲೆ ಆದ ನಂತರ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಕಾಲರ್ ಕೂಡ ನಾವು ಪ್ಲಾನ್ ಮಾಡಿದಂತೆ ಅವರು ಬಾಯಿ ಬಿಟ್ಟ ಕಾರಣ ಅವ್ರದೊಂದು ಅಸ್ಕಾಟ್ ವಾಚ್ ಮಾಡಿದ್ರು. ಅವ್ನು 10 ಕಿಲೋಮೀಟರ್ ಪಾತ್ರ ಅವನು ಹಿಡಿಲಿಕ್ಕೆ ಬೇಕಾಗಿ ಅವರು ಇನ್ನೊಂದು ಎಸ್ಕಾಟ್ಗೆ ಮಂಗಳೂರು ನಗರಕ್ಕೆ ಮೆಸೇಜ್ ಕೊಟ್ಟರು. ನಾನು ಪಂಪರ್ ಹತ್ರ ನೋಡುವಾಗ 2 ಬರ್ತಾ ಇದೆ ನನ್ನ ಹಿಂದೆ, ಒಂದು ಮುಂದೆ. ಯಾಕೆ ಆಯ್ತು ಅಂತ ಎದುರಾದಾಗ ಸ್ಟಾಪ್ ಆಯ್ತು, ಅಂದ್ರೆ ಬ್ಲಾಕ್ ಇತ್ತಲ್ಲ. ಸ್ಟಾಪ್ ಆದ ತಕ್ಷಣ ಮುಂದಿನ ಪೊಲೀಸ್ ಇರುತ್ತು ನೋಡಿ, ಅವ್ನು ಇರ್ಲಿಕ್ಕೆ ಹೋದ್ರು. ಅವನು ಅಲ್ಲೇ ರಾಂಗ್ ಸೈಡ್ ಬೈಕ್ ತಿರುಗಿಸಿ ಅಡ್ಡ ರಸ್ತೆಯಲ್ಲಿ ತಪ್ಪಿಸಿಕೊಂಡು ಹೋಗಿದ್ದಾನೆ. ಅದೇ ಅವರು ಕಂಟ್ರೋಲ್ ಮೆಸೇಜ್ ಕೊಟ್ಟರು ಎಸ್ಕಾಟ್. ಅದೀಗ 10 ನಂತರ ಗೊತ್ತಾಗ್ತದೆ.